ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಮಾಡರ್ನ್ ಯುಗದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಶೌಚಾಲಯಗಳನ್ನು ನಾವು ಕಾಣಬಹುದು. ಅದು ವೆಸ್ಟರ್ನ್ ಟಾಯ್ಲೆಟೇ ಆಗಿರಲಿ ಅಥವಾ ಇಂಡಿಯನ್ ಟಾಯ್ಲೆಟೇ ಆಗಿರಲಿ. ಆದರೂ ಇಂದಿಗೂ ಕೂಡ ಭಾರತದ ಹಲವಾರು ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಶೌಚಾಲಯದ ಕೊರತೆ ಇದ್ದೇ ಇದೆ. ನಮ್ಮ ಭಾರತ ಉಪಖಂಡದಲ್ಲಿ ಮೊದಲಿನಿಂದಲೂ ಶೌಚಾಲಯವನ್ನು ಮನೆಯ ಹೊರಗೆ, ಅಂದರೆ ಊರ ಹೊರಗೆ ಅಥವಾ ಮನೆಯ ಹಿತ್ತಲುಗಳಲ್ಲಿ ಕಾಣಬಹುದು. ಅದು ಕೂಡ ಶ್ರೀಮಂತರ ಮನೆಗಳಲ್ಲಿ ಮಾತ್ರ ನಾವು ಹಿಂದೆ ಶೌಚಾಲಯಗಳನ್ನ ಕಾಣುತ್ತಿದ್ದೆವು. ಹೆಚ್ಚಾಗಿ ಹಳ್ಳಿಯ ಕಡೆ ಊರ ಹೊರಗಿನ ಗದ್ದೆಗಳೇ ಶೌಚ ಮಾಡುವ ವ್ಯವಸ್ಥೆ ಆಗಿತ್ತು. ಹಾಗೂ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಲ್ಲಿ ನೀವು ಕಾಣಬಹುದಾಗಿತ್ತು. ಈ ರೀತಿಯ ವ್ಯವಸ್ಥೆ ನಮ್ಮ ಪ್ರಾಚೀನ ಕಾಲದಿಂದಲೂ ಇದ್ದೇ ಇದೆ. ಆದರೆ ನಮ್ಮಲ್ಲಿ ಪ್ರತಿಯೊಬ್ಬನಲ್ಲೂ ಒಂದು ಪ್ರಶ್ನೆ ಯಾವಾಗಲೂ ಇದ್ದೇ ಇರುತ್ತದೆ. ಅದೇನೆಂದರೆ, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಯಾವ ರೀತಿಯ ಶೌಚಾಲಯಗಳನ್ನ, ಅಂದರೆ ಟಾಯ್ಲೆಟ್ ಗಳನ್ನ ಬಳಸುತ್ತಿದ್ದರು ಎಂದು. ಅವರು ಕೂಡ ಏನು ಹೊಲ ಗದ್ದೆಗಳನ್ನು ಬಳಸುತ್ತಿದ್ದರಾ ಅಥವಾ ಕೋಟೆಗಳಲ್ಲಿ ಹಾಗೂ ಅರಮನೆಗಳಲ್ಲಿ ಶೌಚಾಲಯಗಳ ವ್ಯವಸ್ಥೆ ಇರುತ್ತಿತ್ತ ಎನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿತ್ತು. ಆ ಪ್ರಶ್ನೆಗೆ ಉತ್ತರ ಈ ವಿಡಿಯೋ ನಿಮಗೆ ಕೊಡ್ತಾ ಇದೆ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, 5000 ವರ್ಷಗಳ ಹಿಂದೆ ನಮ್ಮ ಭಾರತೀಯ ನಾಗರಿಕತೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಶೌಚಾಲಯ, ಅದರಲ್ಲೂ ನಾವು ಇತ್ತೀಚೆಗೆ ಬಳಸುತ್ತಿರುವ ವೆಸ್ಟರ್ನ್ ಟಾಯ್ಲೆಟ್ಗಳು ಇದ್ದವೆ ಅಂದರೆ ನೀವು ನಂಬಲೇಬೇಕು. ಆದರೆ ನಮಗೆಲ್ಲ ಕಲಿಸಿರುವ ಹಾಗೆ ಅಥವಾ ನಾವು ಓದಿರುವ ಪ್ರಕಾರ ವೆಸ್ಟರ್ನ್ ಟಾಯ್ಲೆಟ್ಗಳು ಪಾಶ್ಚಾತ್ಯ ದೇಶದ ಕೊಡುಗೆ ಎಂದು ನಾವು ನಂಬಿದ್ದೇವೆ. ಆದರೆ ಇದು ಸಂಪೂರ್ಣವಾಗಿ ಸುಳ್ಳಾಗಿದೆ. ಈಗ ನಾವು ಯಾವುದನ್ನ ವೆಸ್ಟರ್ನ್ ಟಾಯ್ಲೆಟ್ ಅಂತ ಕರೀತೇವೋ ಅವುಗಳನ್ನ ಪಾಶ್ಚಾತ್ಯ ಜನರು ಬಳಸುವ ಮೊದಲೇ ಭಾರತೀಯ ನಾಗರಿಕತೆಯಲ್ಲಿ ಬಳಸಲಾಗಿತ್ತು ಎಂದು ಆಶ್ಚರ್ಯಕರ ಒಂದು ಸಂಶೋಧನೆ ಇತ್ತೀಚೆಗೆ ನಮಗೆ ಸಿಕ್ಕಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಹಲವಾರು ಸಾಕ್ಷಿಗಳು ಕೂಡ ನಮಗೆ ಇತ್ತೀಚೆಗೆ ದೊರಕಿವೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಸಿಂಧು ನಾಗರಿಕತೆ ವಿಶ್ವದ ಅತ್ಯಂತ ಪ್ರಾಚೀನ ನಾಗರಿಕತೆ ಹಾಗೂ ಇದು ಆ ಕಾಲದಲ್ಲಿಯೇ ಅತ್ಯಂತ ಮಾಡರ್ನ್ ನಾಗರಿಕತೆ ಎಂದೇ ಹೆಸರುವಾಸಿಯಾಗಿತ್ತು. ಇದಕ್ಕೆ ಕಾರಣ ಇತ್ತೀಚೆಗೆ ಸಿಂಧು ನಾಗರಿಕತೆಯ ಹರಪ್ಪ ಹಾಗೂ ಮೊಹೆಂಜೊದಾರೊದಲ್ಲಿ ನಡೆದಂತಹ ಉತ್ಖನನ ಮಾಡಿದಾಗ ಸಿಕ್ಕಂತಹ ಹಲವಾರು ಪುರಾವೆಗಳು ಹಾಗೂ ಸಾಕ್ಷಿಗಳು. ಇದೇ ಕಾರಣ ಸಿಂಧು ನಾಗರಿಕತೆಯಲ್ಲಿ ಅತ್ಯಂತ ವಿಕಸಿತ ನಾಗರಿಕತೆ ಇತ್ತು ಎಂದು ನಂಬಲಾಗಿದೆ. ಈ ನಾಗರಿಕತೆಯಲ್ಲಿ ಇದ್ದಂತಹ ಪ್ರತಿಯೊಂದು ಮನೆಯಲ್ಲೂ ಕೂಡ ಎಲ್ಲ ರೀತಿಯ ಮಾಡರ್ನ್ ಸೌಕರ್ಯಗಳು ಇದ್ದವು. ಇದೇ ಕಾರಣ ಸಿಂಧು ನಾಗರಿಕತೆ ಅಥವಾ ಹರಪ್ಪ ಮೊಹೆಂಜೊದಾರೋ ನಾಗರಿಕತೆ ಆಗಿನ ಕಾಲದಲ್ಲಿಯೇ ಕಾಸ್ಮೋಪಾಲಿಟನ್ ಸಿಟಿಗಳಾಗಿದ್ದವು ಎಂದು ನಂಬಲಾಗಿದೆ. ಈಗಿರುವ ಮಾಡೆಲ್ ಮನೆಗಳ ಹಾಗೆ ಕೂಡ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಇದ್ದವು. ಈಗ ನಾವು ಬಳಸುತ್ತಿರುವ ಡ್ರೈನೇಜ್ ಸಿಸ್ಟಮ್ 5000 ವರ್ಷಗಳ ಹಿಂದೆಯೇ ಬಳಸಲಾಗಿತ್ತು ಎಂದರೆ ನೀವು ನಂಬಲೇಬೇಕು. ಇಲ್ಲಿ ಉತ್ಖನನ ಮಾಡಿದಾಗ ಅತ್ಯಂತ ಆಶ್ಚರ್ಯಜನಕ ವಿಷಯ ಕಂಡು ಬಂದಿದ್ದು 5000 ವರ್ಷಗಳ ಹಿಂದೆ ಬಳಸುತ್ತಿದ್ದ ಶೌಚಾಲಯಗಳು. ಈಗ ನಾವು ಬಳಸುತ್ತಿರುವಂತಹ ವೆಸ್ಟರ್ನ್ ಟಾಯ್ಲೆಟ್ಗಳು ಸಿಂಧು ನಾಗರಿಕತೆಯ ಜನರು 5000 ವರ್ಷಗಳ ಹಿಂದೆ ಬಳಸಿದ್ದರೆಂದು ನಂಬಲಾಗಿದೆ. ಇದರಿಂದ ನಮಗೆ ಗೊತ್ತಾಗುವುದು, ನಾವು ಭಾರತೀಯರು ಹರಪ್ಪ ಹಾಗೂ ಸಿಂಧು ನಾಗರಿಕತೆಯ ಸಮಯದಿಂದಲೇ ಅತ್ಯಂತ ನೂತನ ಹಾಗೂ ಹೊಸ ತಂತ್ರಜ್ಞಾನ ಹೊಂದಿದಂತಹ ಶೌಚಾಲಯಗಳನ್ನು ಬಳಸುತ್ತಿದ್ದೆವು ಎಂದು. ಇಲ್ಲಿ ಉತ್ಖನನ ಮಾಡುವ ಸಂದರ್ಭದಲ್ಲಿ ಇವತ್ತು ನಾವು ಬಳಸುವ ಇಂಡಿಯನ್ ಟಾಯ್ಲೆಟ್ ಹಾಗೂ ವೆಸ್ಟರ್ನ್ ಟಾಯ್ಲೆಟ್ಗಳ ನಮೂನೆಗಳು ದೊರಕಿವೆ. ಇದರಿಂದಲೇ ಗೊತ್ತಾಗುತ್ತದೆ ಭಾರತದಲ್ಲಿ ಸ್ವಚ್ಛತೆಗೆ ಮೊದಲಿನಿಂದಲೇ ಆದ್ಯತೆ ನೀಡಲಾಗುತ್ತಿದೆ ಎಂದು. ಇದೇ ರೀತಿ ಸಾವಿರಾರು ವರ್ಷಗಳ ಹಿಂದೆ ಭಾರತವನ್ನು ಆಳಿದ ಹಲವಾರು ರಾಜರು ಕೋಟೆಗಳಲ್ಲಿ ಇಂತಹ ಶೌಚಾಲಯಗಳನ್ನ ಬಳಸುತ್ತಿದ್ದರು ಎಂದು ಇತ್ತೀಚೆಗೆ ಉತ್ಖನನ ಮಾಡಿದಾಗ ಕಂಡು ಬಂದಿದೆ. ಈ ರೀತಿಯ ಒಂದು ಶೌಚಾಲಯ ಇತ್ತೀಚೆಗೆ ಜೈಪುರದ ಒಂದು ಕೋಟೆಯಲ್ಲಿ ಉತ್ಖನನ ಮಾಡಿದಾಗ ದೊರಕಿದೆ. ಇದರ ಪ್ರಕಾರ ಹಿಂದೆ ಈ ಕೋಟೆಯಲ್ಲಿ ರಾಜ ಮಹಾರಾಜರು, ರಾಣಿಯರು ಶೌಚಾಲಯಗಳನ್ನು ಬಳಸುತ್ತಿದ್ದರು. ಅದು ಕೂಡ ಮಾಡರ್ನ್ ಶೌಚಾಲಯಗಳಾಗಿದ್ದವು. ಜೊತೆಗೆ ಮಹಿಳೆಯರಿಗೆ ಸಪರೇಟ್ ಆದಂತಹ ಶೌಚಾಲಯಗಳು, ಟಾಯ್ಲೆಟ್ಗಳು, ಗಂಡಸರಿಗೆ ಮೀಸಲಾದಂತಹ ಶೌಚಾಲಯಗಳು ಕೂಡ ಇದ್ದವು. ಇದರ ಜೊತೆಗೆ ಕೆಲವು ಸಾಮೂಹಿಕವಾಗಿ ಬಳಸಲಾಗುವಂತಹ ಶೌಚಾಲಯಗಳ ನಮೂನೆಗಳು ಈ ಕೋಟೆಯಲ್ಲಿ ಕಂಡು ಬಂದಿವೆ. ಶೌಚ ಮಾಡುವುದರ ನಂತರ ಕೈಕಾಲು ತೊಳೆಯಲು ನೀರನ್ನು ಕೂಡ ಸಪರೇಟ್ ಆಗಿ ಬಳಸಲಾಗುತ್ತಿತ್ತು. ಅವುಗಳಿಗಾಗಿಯೇ ಕೆಲವೊಂದು ಟ್ಯಾಂಕ್ಗಳನ್ನು ಕೂಡ ಕಟ್ಟಿಸಲಾಗಿತ್ತು ಎಂದು ಕಂಡು ಬಂದಿದೆ. ಈ ಎಲ್ಲ ಶೌಚಾಲಯಗಳ ಸಿಸ್ಟಮ್ ನೋಡಿದಾಗ ನಿಜಕ್ಕೂ ಅಚ್ಚರಿಯಾಗುತ್ತದೆ. 1000 ವರ್ಷಗಳ ಹಿಂದೆಯೇ ಈ ರೀತಿಯ ಶೌಚಾಲಯಗಳ ಆವಿಷ್ಕಾರ ಆಗಿದ್ದು ನಿಜಕ್ಕೂ ವಿಸ್ಮಯಕಾರಿಯಾಗಿದೆ. ಇದರಿಂದಲೇ ಗೊತ್ತಾಗುತ್ತದೆ ಆಗಿನ ಕಾಲದಲ್ಲಿ ಸ್ವಚ್ಛತೆಗೆ ಎಷ್ಟು ಪ್ರಾಮುಖ್ಯತೆ ಕೊಡಲಾಗುತ್ತಿತ್ತು ಎಂದು. ಆದರೆ ಒಂದು ಮಾತ್ರ ನಿಜ ಸ್ನೇಹಿತರೆ, ಆ
ಸಮಯದಲ್ಲೂ ಕೂಡ ಶೌಚಾಲಯಗಳು ಶ್ರೀಮಂತರ ಹಾಗೂ ರಾಜ ಮಹಾರಾಜರ ಮನೆಗಳಲ್ಲಿ ಮಾತ್ರ ಲಭ್ಯ ಇದ್ದವು. ಇನ್ನು ಇತರ ಜನರು ಹೆಚ್ಚಾಗಿ ಸಾಮೂಹಿಕ ಶೌಚಾಲಯಗಳನ್ನ ಅಥವಾ ಹೊಲಗದ್ದೆಗಳನ್ನ ತಮ್ಮ ಶೌಚಾಲಯಗಳನ್ನಾಗಿ ಬಳಸುತ್ತಿದ್ದರು. ಆಗಿನ ಸಮಯದಲ್ಲಿ 2 ಚಪ್ಪಡಿ ಕಲ್ಲುಗಳನ್ನು ಬಳಸಿ ಶೌಚಾಲಯಗಳನ್ನು ಕಟ್ಟಲಾಗುತ್ತಿತ್ತು. ಈ ರೀತಿಯ ಡಿಸೈನ್ ಅನ್ನ ನೀವು ಇವತ್ತಿಗೂ ಕೂಡ ಹಲವಾರು ಪಟ್ಟಣಗಳಲ್ಲಿ ಹಾಗೂ ಹಳ್ಳಿಗಳಲ್ಲಿಯೂ ಕೂಡ ಕಾಣಬಹುದು. ಜೊತೆಗೆ ಆ ಚಪ್ಪಡಿ ಕಲ್ಲಿನ ನಡುವೆ ಒಂದು ರಂಧ್ರವನ್ನು ಕೊರೆದು ಶೌಚ ಮಾಡಲು ಬಳಸಲಾಗುತ್ತಿತ್ತು. ಆ ಸಮಯದಲ್ಲಿ ಅಂದರೆ 5000 ವರ್ಷಗಳ ಹಿಂದೆ ವಿಶ್ವದ ಬೇರಾವ ಪ್ರದೇಶಗಳಲ್ಲಿ ಈ ರೀತಿಯ ಶೌಚಾಲಯಗಳನ್ನು ಬಳಸುವುದನ್ನು ನೀವು ಎಲ್ಲೂ ಕಂಡು ಹಿಡಿದಿಲ್ಲ. ಆ ಸಮಯದಲ್ಲಿ ಅಂದರೆ 5000 ವರ್ಷಗಳ ಹಿಂದೆ ವಿಶ್ವದ ಬೇರಾವ ಪ್ರದೇಶದಲ್ಲಿ ಅಥವಾ ಬೇರಾವ ನಾಗರಿಕತೆಯಲ್ಲಿ, ಅಂದರೆ ನಾನು ಹೇಳುವುದು ಯುರೋಪಿಯನ್ ಹಾಗೂ ಪಾಶ್ಚಾತ್ಯ ಜನರ ಮನೆಗಳಲ್ಲಿ ಈ ರೀತಿಯ ಶೌಚಾಲಯಗಳನ್ನು ಬಳಸುತ್ತಿರುವುದನ್ನು ಎಲ್ಲಿಯೂ ಕಂಡು ಬಂದಿಲ್ಲ. ಯುರೋಪ್ನಲ್ಲಿಯೂ ಕೂಡ 17ನೇ ಶತಮಾನದವರೆಗೆ ಶೌಚಾಲಯದ ಪರಿಕಲ್ಪನೆಯೇ ಇರಲಿಲ್ಲ. ಹೆಚ್ಚಾಗಿ ಹೊಲಗದ್ದೆಗಳಲ್ಲೂ ಕೂಡ ಅವರು ಶೌಚವನ್ನು ಕೂಡ ಮಾಡುತ್ತಿದ್ದರು. ಆದರೆ ಸಿಂಧೂ ನಾಗರಿಕತೆಯಲ್ಲಿ ವಿವಿಧ ರೀತಿಯ ಶೌಚಾಲಯಗಳನ್ನು ಆಗಲೇ ಬಳಸುತ್ತಿದ್ದರು ಎಂದರೆ ನೀವು ನಂಬಲೇಬೇಕು. ಈ ಎಲ್ಲಾ ವಿಷಯಗಳನ್ನು ನಾವು ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿರುವ ಸುಲಭ್ ಇಂಟರ್ನ್ಯಾಷನಲ್ ಮ್ಯೂಸಿಯಂನಲ್ಲಿ ವಿಶ್ವದಲ್ಲಿ ಬಳಸಲಾದಂತಹ ಹಲವಾರು ರೀತಿಯ ಶೌಚಾಲಯಗಳ ಕಲಾಕೃತಿಗಳನ್ನು ನೀವು ಕಾಣಬಹುದು. ಈ ಮ್ಯೂಸಿಯಂನಿಂದಲೇ ಗೊತ್ತಾಗಿದ್ದು ಸಿಂಧೂ ನಾಗರಿಕತೆಯ ಶೌಚಾಲಯಗಳು ಹಾಗೂ ನಮ್ಮ ಪುರಾತನ ಭಾರತದ ಶೌಚಾಲಯಗಳ ಬಗ್ಗೆ ಸಂಪೂರ್ಣ ವಿವರಣೆ. ಆದರೆ ಒಂದು ಮಾತ್ರ ನಿಜ ಸ್ನೇಹಿತರೆ, ಯಾವ ಒಂದು ಆವಿಷ್ಕಾರವನ್ನು ಪರಕೀಯರು ಅಂದರೆ ಪಾಶ್ಚಾತ್ಯ ಜನರು ತಾವು ಮಾಡಿದ್ದು ಎಂದು ನಂಬುತ್ತಾರೋ ಆ ಒಂದು ಆವಿಷ್ಕಾರ 5000 ವರ್ಷಗಳ ಹಿಂದೆ ಭಾರತದಲ್ಲಿ ಮಾಡಲ್ಪಟ್ಟಿತ್ತು ಹಾಗೂ ಬಳಸಲಾಗಿತ್ತು ಎಂದರೆ ನೀವು ಆಶ್ಚರ್ಯ ಪಡುವುದರಲ್ಲಿ ಸಂದೇಹವಿಲ್ಲ. ಇಂತಹ ಇನ್ನೂ ಹಲವಾರು ಆವಿಷ್ಕಾರಗಳು ಭಾರತದಲ್ಲಿ ಆದರೂ ಕೂಡ ಅವುಗಳ ಶ್ರೇಯವನ್ನು ಪರಕೀಯರು ಪಡೆದಿದ್ದಾರೆ. ಇತ್ತೀಚೆಗೆ ನಮ್ಮ ಮಾನನೀಯ ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಇಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಒಂದು ಶೌಚಾಲಯನ್ನು ಕಟ್ಟುವ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ. ಈ ವ್ಯವಸ್ಥೆ ಅತಿ ವೇಗದಲ್ಲಿ ಕಾರ್ಯರೂಪಕ್ಕೆ ಬರುತ್ತಾ ಇದೆ. ನಮ್ಮ ಭಾರತ ಸ್ವಚ್ಛವಾಗಿರಬೇಕು. ಯಾರು ಕೂಡ ಹೊಲಗದ್ದೆಗಳಲ್ಲಿ ಶೌಚ ಮಾಡುವುದನ್ನ ನಿಲ್ಲಿಸಬೇಕೆನ್ನುವುದು ನಮ್ಮೆಲ್ಲರ ಧ್ಯೇಯ ಆಗಿರಬೇಕು. ಇದೇ ಕಾರಣ ಇಂತಹ ಒಂದು ವ್ಯವಸ್ಥೆಗೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ನಾವು ಕೊಡಬೇಕೆಂದು ನಾನು ಹಾರೈಸುತ್ತೇನೆ. ನೀವು ಕೂಡ ಹಾರೈಸಬೇಕು. ಇಂತಹ ಹಲವಾರು ವಿಷಯಗಳನ್ನ ಮುಂದಿನ ಸಂಚಿಕೆಗಳಲ್ಲಿ ಕೊಡಲು ಪ್ರಯತ್ನ ಪಡ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್.